ಅಲ್ಲೊಂದು ಇಲ್ಲೊಂದು ಅಹಿತಕರ ಘಟನೆ ಹೊರತುಪಡಿಸಿ ನಮ್ಮ ದೇಶ ಶಾಂತಿ ಸೌಹಾರ್ದತೆಯಿಂದ ಕೂಡಿದೆ. ಕೆಲವು ಕೆಟ್ಟ ಘಟನೆಗಳಿಗೆ ಕಾರಣವೇನೆಂದರೆ ನಮ್ಮ ಜನರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ, ಹಿರಿಯರ ಒಳ್ಳೆಯವರ ಮಾರ್ಗದರ್ಶನ ಸಿಕ್ಕರೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ದೇಶ ಸೇವೆ ಮಾಡಬಹುದು. ಮತಭೇದ ಬೇಡ, ಮನುಷ್ಯನೊಬ್ಬನೇ, ದೇವನೊಬ್ಬನೇ, ಜೀವ ಒಂದೇ, ದೇವನೊಂದೇ, ಭೂಮಿ ಒಂದೇ, ದಾರಿ ಒಂದೇ, ಬೆಂಕಿ ಒಂದೇ, ನೀರು ಒಂದೇ ಅನ್ನೋ ಇಲ್ಲಿ ಭೇದ ಉಂಟು. ಇದು ನಮ್ಮ ಸ್ವಾರ್ಥಕ ಮಾಡಿಕೊಂಡದ್ದು. ಹಾಗಾಗಿ ಶಾಂತಿ ಪ್ರಿಯರು, ಇಸ್ಲಾಂ ಹೇಳ್ತಾರೆ ಶಾಂತಿ ಹೇಳ್ತದೆ, ಕ್ರಿಶ್ಚಿಯನ್ ಹೇಳ್ತಾರೆ ಸಹೋದರತೆ ಭ್ರಾತೃತ್ವ ಕೊಟ್ಟು ತಿನ್ನು. ಸಮಾಜದಲ್ಲಿ ಒಳ್ಳೆ ಸ್ಟೂಡೆಂಟ್ ಆಗಿ ಒಳ್ಳೆ ವ್ಯಕ್ತಿಗಳಾಗಿ ಬಾಳ್ಬೇಕು. ಯಾವುದೇ ಗಲಾಟೆ ಗದ್ದಲಗಳಲ್ಲಿ ಸೇರಬಾರದು. ಯಾವುದೇ ಗಲಾಟೆ ಗದ್ದಲ ಆದಾಗ ಶಾಂತಿ ಕಾಪಾಡಲು ನಾವು ಮುಂದಾಗಬೇಕು. ಇದು ನಮ್ಮ ದೇಶದ ಗ್ರೌಂಡ್, ಇಲ್ಲಿ ನಾವೇ ಆಡ್ಬೇಕು, ನೀವೇ ಆಡ್ಬೇಡಿ, ಹೋಗಿ. ನಮ್ಮ ಮಸೀದಿ ಕೂಡ ಇದೆ, ನೋಡಲಿ, ನಾವೇ ಆಡ್ಬೇಕು. ಅಲ್ಲಿ ಚರ್ಚ್ ಇದೆ ನೋಡು, ಇದು ನಮ್ಮ ಗ್ರೌಂಡ್, ನಾವೇ ಆಡ್ಬೇಕು ಇಲ್ಲಿ. ಎಂತ ಕತೆ ಅಂತ ನಿಮ್ದು? ಯಾಕೆ ಗಲಾಟೆ ಮಾಡ್ತಿದ್ದೀರಿ? ಒಬ್ಬರನ್ನೊಬ್ರು ಹೀಗೆ ಗಲಾಟೆ ಮಾಡ್ತಿದ್ದೀರಲ್ಲ, ಯಾಕೆ ಮಾಡ್ತಿದ್ದೀರಿ? ನಮ್ಮ ಮಸೀದಿ ಇಲ್ಲೇ ಇದೆ, ಇವರು ಗಲಾಟೆ ಮಾಡ್ತಿದ್ದಾರೆ, ನಮ್ಮ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ. ಇದು ನಮ್ಮ ಜಾಗ ನೋಡಿ, ನಮ್ಮ ದೇವಸ್ಥಾನ ಕೂಡ ಇಲ್ಲೇ ಇದೆ, ಇಲ್ಲಿ ನಾವೇ ಆಡ್ಬೇಕು. ನಮ್ಮ ಚರ್ಚ್ ಸಹ ಇಲ್ಲೇ ಇದೆ, ನಮ್ಮ ಅಂಗಳ, ಇಲ್ಲಿ ನಾವೇ ಆಡ್ಬೇಕು. ನೋಡಿ ಇಲ್ಲಿ ಬನ್ನಿ, ದೇವಸ್ಥಾನ ಚರ್ಚ್ ಮಸೀದಿ 3 ಜೊತೆಲಿದೆ ಅಂದ್ರೆ ನೀವು ಜೊತೆಲಿ ಆಡಿ. ಒಬ್ಬರೇ ಆಡೋಕೆ ಇದೆ ಕುಂಟೆಲಿಲ್ಲ. ನಮ್ಮ ದೇಶದಲ್ಲಿ ದೇವಸ್ಥಾನ ಚರ್ಚ್ ಮಸೀದಿ ಇಲ್ವೇ? ಅವರು ಚೆನ್ನಾಗಿ ಬರುತ್ತಿಲ್ವೇ? ಎಲ್ಲರೂ ಸೇರಿ ಕ್ರಿಕೆಟ್ ಆಡೋಣ. ಬನ್ನಿ ಬನ್ನಿ, ನಾನೇ ಅಂಪೇರ್ ಆಗ್ತೀನಿ. ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ, ನಾನು ಬರ್ತಾ ಇದ್ದೀನಿ. ಯಾರೋ ಲಾರಿಯವ ಹೊಡ್ಕೊಂಡು ಹೋಗಿದ್ದಾನೆ. ಮುದುಕಿ ಸಾಯೋ ಸ್ಥಿತಿಯಲ್ಲಿದೆ. ಬನ್ನಿ ಬನ್ನಿ, ಒಮ್ಮೆ ಬನ್ನಿ, ಒಮ್ಮೆ ಬನ್ನಿ, ಬನ್ನಿ. ನಮ್ಗೆ ಈ ಕೆಲಸ ಬೇಡ. ಏನಾದ್ರೂ ಹೆಚ್ಚು ಕಮ್ಮಿ ಅಂದ್ರೆ ಜೈಲ್ ನೋಡ್ಬೇಕಾಗುತ್ತೆ. ಬನ್ರಿ ನೀವು. ಅವ್ರ ಮನೆಯವ್ರಿಗೆ ಹೇಳ್ಬಿಡಿ ಹಾಸ್ಪಿಟ್ಲಿಗೆ ಬರಕ್ಕೆ. ಏನ್ ಹುಡ್ಗ ಕಣ್ರಿ, ಹೆಂಗ್ ಹೋದ ಗೊತ್ತಾ? ಹುಡುಗ್ರಂದ್ರೆ ಈಗಿರ್ಬೇಕು. ಮನೆ ನಮ್ಮದು, ಮನೆಯವರು ನಮ್ಮವರು. ಹಾಗಿರುವಾಗ ಊರೇಕೆ ನಮ್ಮದಲ್ಲ, ನಾಡೇಕೆ ನಮ್ಮದಲ್ಲ, ದೇಶ ಏಕೆ ನಮ್ಮದಲ್ಲ? ಗ್ರಾಮ, ನಾಡು, ದೇಶ ನಮ್ಮದಾಗಿರುವಾಗ ಅಲ್ಲಿನ ಜನ ಕೂಡ ನಮ್ಮವರೇ ತಾನೆ. ಆ ಗುಣ ಬೆಳೆದಾಗ ಮಾತ್ರ ನಾಡೆಲ್ಲ ಸುಂದರ,